ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟ ಆಯೋಜಿಸುತ್ತಿರುವ ನಗರದ ವಿಕಾಸ್ ಕಾಲೇಜು ಅರ್ಪಿಸುವ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ನ ಅಂತಿಮ ಪಂದ್ಯಾಟದಲ್ಲಿ ತುಳುನಾಡು ಲಯನ್ಸ್ ತಂಡ ಕೋಸ್ಟಲ್ ವಾರಿಯರ್ಸ್ ತಂಡವನ್ನು ಸೋಲಿಸಿ ಸಿಪಿಎಲ್ ಟ್ರೋಫಿ ತನ್ನದಾಗಿಸಿಕೊಂಡಿತು. ವಿ4 ನ್ಯೂಸ್ ಮಾಧ್ಯಮ ಸಹಯೋಗದೊಂದಿಗೆ ಕಳೆದ 3 ದಿನಗಳಲ್ಲಿ ನಗರದ ನೆಹರು ಮೈದಾನದಲ್ಲಿ ನಡೆಯುತ್ತಿದ್ದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ನ ಸೀಸನ್ 2ರ ಪಂದ್ಯಾಟದಲ್ಲಿ ತುಳುನಾಡು ಲಯನ್ಸ್ ತಂಡ ಸಿಪಿಎಲ್ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮೊದಲು ಟಾಸ್ ಗೆದ್ದ ಕೋಸ್ಟಲ್ ವಾರಿಯರ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿತ್ತು. ಮೊದಲು ಬ್ಯಾಟಿಂಗ್ ನಡೆಸಿದ ತುಳುನಾಡು ಲಯನ್ಸ್ 10 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 97 ರನ್ ದಾಖಲಿಸಿತು. ಆಶಿತ್ ಉಬರ್ 2 ಸಿಕ್ಸರ್ ಸಹಿತ 53 ರನ್ ಗಳಿಸಿ ತಂಡದ ಮೊತ್ತ ಹೆಚ್ಚಿಸಲು ಕಾರಣರಾದರು. ಇದಕ್ಕೆ ಉತ್ತರವಾಗಿ ಕೋಸ್ಟಲ್ ವಾರಿಯರ್ಸ್ ತಂಡ 7 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿ ಸೋಲೊಪ್ಪಿಕೊಂಡಿತು. ತುಳುನಾಡು ಲಯನ್ಸ್ ತಂಡದ ಆಶಿತ್ ಉಬರ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದಾರೆ. ಕೋಸ್ಟಲ್ ವುಡ್ ತುಳುವಾಸ್ ತಂಡದ ಪ್ರಜ್ವಲ್ ಶೆಟ್ಟಿ ಉತ್ತಮ ಕ್ಷೇತ್ರ ರಕ್ಷಕ ಪ್ರಶಸ್ತಿ, ತುಳುನಾಡು ಲಯನ್ಸ್ ತಂಡದ ರಜತ್ ಶೆಣೈ ಉತ್ತಮ ದಾಂಡಿಗ ಮತ್ತು ಆರೆಂಜ್ ಕ್ಯಾಪ್ ಪಡೆದುಕೊಂಡಿದ್ದಾರೆ. ತುಳುನಾಡು ಲಯನ್ಸ್ ತಂಡದ ಶಿವಭಟ್ ಅವರು ಉತ್ತಮ ಎಸೆತಗಾರ ಹಾಗೂ ಪರ್ಪಲ್ ಕ್ಯಾಪ್ ತನ್ನದಾಗಿಸಿದ್ದರೆ, ಕೋಸ್ಟಲ್ ವುಡ್ ತುಳುವಾಸ್ ತಂಡದ ರಾಕೇಶ್ ದಿಲ್ಸೆ ಅವರು ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಎಂಬ ಕೀರ್ತಿಗೆ ಭಾಜನರಾದರು. ಕೋಸ್ಟಲ್ ವಾರಿಯರ್ಸ್ ತಂಡದ ಸಚ್ಚಿದಾನಂದ ಶೆಟ್ಟಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆಯುವಲ್ಲಿ ಸಫಲರಾದರು. ಈ ಸಂದರ್ಭದಲ್ಲಿ ಮೇಯರ್ ಕವಿತಾ ಸನಿಲ್, ತುಳುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು, ಚಿತ್ರ ನಿರ್ಮಾಪಕರುಗಳಾದ ಲಯನ್ ಕಿಶೋರ್ ಡಿ ಶೆಟ್ಟಿ, ಪ್ರಕಾಶ್ ಪಾಂಡೇಶ್ವರ್ ಹಾಗೂ ತುಳು ಚಿತ್ರರಂಗದ ಎಲ್ಲ ನಟರು, ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು ಪಾಲ್ಗೊಂಡಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.